ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿಯೊಂದು ಎಪಿಸೋಡ್ನಲ್ಲಿ ಕೂಡ ಮೇಯ್ನ್ ಪಾಯಿಂಟ್ ಏನಂದರೆ ಒಂದು ಪ್ರ್ಯಾಂಕ್ ಮಾಡ್ತಾ ಇರ್ತೇವೆ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಎಪಿಸೋಡ್ ಬಂದೇ ಬರುತ್ತೆ. ಸೊ 1 to 1:30 ಈ ಒಂದು ಕಾರ್ಯಕ್ರಮದ ಟೈಮಿಂಗ್. ಆ್ಯಂಡ್ ತುಂಬ ಜನ ಹೇಳ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮ ನೋಡಲಿಕ್ಕೆ, ಯಾಕಂದರೆ ಪ್ರ್ಯಾಂಕ್ ಮಾಡೋದೇ ಒಂದು ಮೇನ್ ಪಾಯಿಂಟ್ ಆಗಿರುತ್ತೆ ಈ ಒಂದು ಕಾರ್ಯಕ್ರಮದ್ದು. ಆ್ಯಂಡ್ ತುಂಬ ಜನ ನಮ್ಮ ವಾಟ್ಸಪ್ ನಂಬರ್ಗೆ ವಿತ್ ಡೀಟೇಲ್ಸ್ ಫ್ರೆಂಡ್ಸ್ ಅವರ ನಂಬರನ್ನು ಕಳಿಸ್ತಾ ಇದ್ದಾರೆ. ಆ್ಯಂಡ್ ಅವರವರ ಒಂದು ಕಾನ್ಸೆಪ್ಟ್ ಕೂಡ ಇದೆ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಆ ಕಾನ್ಸೆಪ್ಟ್ ಇದ್ದರೆ ನಮಗೂ ಕೂಡ ಒಂದು ಈಸಿ ಆಗುತ್ತೆ. ಯಾಕಂದರೆ ನಿಮ್ಮ ಒಂದು ಕಾನ್ಸೆಪ್ಟು, ನೀವು ಮಾಡಿದ್ದು ಕಾನ್ಸೆಪ್ಟು ನಮಗೆ ಮಾತಾಡಿ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ನಾವು ಮಾಡಿದ್ದು ಕೆಲವು ಕಾನ್ಸೆಪ್ಟ್ ನಿಮಗೆ ಕೆಲವೊಮ್ಮೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ವಿತ್ ಕಾನ್ಸೆಪ್ಟ್ ಒಂದು ಪ್ಲ್ಯಾನ್ ಇಟ್ಕೊಂಡೆ ಮಾಡಿದರೆ ಒಂದು ಸಿಚುವೇಶನ್ಗೆ ಜಾಸ್ತಿಯಾಗಿ ಸೂಟೇಬಲ್ ಆದರೆ ಜಾಸ್ತಿ ಪ್ರ್ಯಾಂಕ್ ಮಾಡ್ಬೋದು ಅವರನ್ನು ಅಂತ. ಓಕೆ, ಸೊ ಈ ಒಂದು ಕಾರ್ಯಕ್ರಮ ಒಂದು ಮೇಯ್ನ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಪ್ರ್ಯಾಂಕ್ ಮಾಡೋದೆ. ಸೊ ಇದರಲ್ಲಿ ಯಾರಿಗೂ ಕೂಡ ಬೇಜಾರು ಮಾಡ್ಬೋದು. ಅಂದರೆ ಕೆಲವೊಂದು ಸತಿ ಕಾಲ್ ಮಾಡಿದರೆ ಲಾಸ್ಟ್ ಮೂಮೆಂಟ್ ನಾವು ಹೇಳ್ತೇವೆ ಈ ಒಂದು ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇವೆ ಅಂತ. ಸೊ ಕೆಲವರು ತುಂಬಾ ಖುಷಿ ಪಡ್ತಾರೆ, ಯಾಕಂದರೆ ಕೊಟ್ಟಿರುವ ನಂಬರ್ಗೆ ಫ್ರೆಂಡಿದ ನಂಬರ್ ಫ್ರೆಂಡ್ ಕೊಟ್ಟದ್ದು ಅಂತ ಕೇಳಿದರೆ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ. ಓಕೆ, ಸೊ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಎಷ್ಟು ಜನ ಫೂಲ್ ಆಗ್ತಾರೆ ಅಂತ ನೋಡೋಣ. ಆ್ಯಂಡ್ ಪ್ರತಿ ಒಂದು ಎಪಿಸೋಡ್ನಲ್ಲೂ ಕೂಡ ಡಿಫ್ರೆಂಟ್ ಸಿಚುವೇಶನ್, ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡೇ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಪ್ರತಿಯೊಂದು ಎಪಿಸೋಡ್ನಲ್ಲೂ ಕೂಡ ತುಂಬ ಜನರ ಸಪೋರ್ಟ್ ಇದೆ ಈ ಒಂದು ಕಾರ್ಯಕ್ರಮಕ್ಕೆ. ಆ್ಯಂಡ್ ಆ ನಂಬರ್ಗೆ ನೀವು ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ ಇದು ನಂಬರ್ ಎಲ್ಲ. ಆ್ಯಂಡ್ ವಿತ್ ಕಾನ್ಸೆಪ್ಟ್ ಇದ್ದರೆ ಒಳ್ಳೆದಿತ್ತು. ಓಕೆ, ಏನಿರಲಿ. ಆ್ಯಂಡ್ ಇವತ್ತಿನ ಒಂದು ಕಾನ್ಸೆಪ್ಟ್ನ ಫಸ್ಟ್ ಕಾಲರ್ ಯಾರಂದರೆ ರೀಟಾ. ಓಕೆ, ರೀಟಾ ಇವರ ಊರು ಬಜ್ಪೆ ಅಂತೆ. ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ಅನಿತಾ ಬಜ್ಪೆ. ಸೊ ಅನಿತಾ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಹೇಗಾದರೂ ಮಾಡಿ ಒಂದು ಪ್ರ್ಯಾಂಕ್ ಮಾಡಿ ನಮ್ಮ ರೀಟಾ ಇವರಿಗೆ ಅಂತ. ಸೊ ಸ್ವಲ್ಪ ಕಾಮಿಡಿ ಅಂತೆ ಅವರು. ಆ್ಯಂಡ್ ಕಾಮಿಡಿ ಅಂತ ಹೇಳಲಿಕ್ಕೆ ಕೂಡ ಆಗಲ್ಲ, ನಾವು ಮಾತಾಡಲಿಲ್ಲ ಇನ್ನೂ ಕೂಡ. ಓಕೆ, ಸೊ ನೋಡೋಣ ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡೋದು ಅಂದರೆ, ಈಗ ಕ್ರಿಸ್ಮಸ್ ಹತ್ತಿರ ಬರ್ತಾ ಇದೆ. ಸೊ ಕ್ರಿಸ್ಮಸ್ಸಿಗೆ ಜಾಸ್ತಿಯಾಗಿ ಸ್ವೀಟ್ಸು, ಕೇಕು ಮನೆಯಲ್ಲೇ ಮಾಡ್ತಾರೆ. ಬಟ್ ನಾವು ಯಾವ ಥರ ಕಾಲ್ ಮಾಡಬೇಕಂದ್ರೆ ಈ ಬೇಕರಿಯಿಂದ ಕಾಲ್ ಮಾಡಬೇಕು. ಯಾಕಂದರೆ ಆ ಬೇಕರಿ ಹೆಸರು ಒಂದು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಬೇಕರಿಯಿಂದಲೇ ಒಂದು ಕಾಲ್ ಮಾಡೋದು. ಯಾಕಂದರೆ ನಿಮಗೆ ಸ್ವೀಟ್ಸ್ ಬೇಕಿದ್ರೆ ನಾವೇ ಆರ್ಡರ್ ಮಾಡ್ತೇವೆ. ಸೊ ಈ ಶುಗರ್ ಪೇಷಂಟ್ಸು, BP ಪೇಷಂಟ್ಸು ಇದರಲ್ಲೇ ಇರ್ತಾರೆ. ಸೊ ಅವರಿಗೆ ಕೆಲವೊಂದು ಸತಿ ಸ್ವೀಟ್ಸ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾರೆ. ಓಕೆ, ಸೊ ಜಾಸ್ತಿ ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಅಂಥ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ರೀಟಾ ಮೇಡಮ್ಗೆ ಪ್ರ್ಯಾಂಕ್ ಮಾಡಬೇಕು ಅಂತ ನಮ್ಮ ಅನಿತಾ ಮೇಡಮ್ ಹೇಳಿದರು. ಸೊ ನೋಡೋಣ ರೀಟಾ ಇವರು ಯಾವ ಥರ ಪ್ರ್ಯಾಂಕ್ ಆಗ್ಬೋದು ಅಂತ. ಬನ್ನಿ. ಹಲೋ ರೀಟಾ. रीटागी रीटा आमचे गुर्तासा तुळु गोत्तागी कुळु तुळु 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 ಬರ್ಪಣೆರೆಗೆ ಅಂದೆ ಅಂದೆ ಯಾನೆ ಬೇಕರಿ ಹಿಡಿದು ಕಾಲ್ ಮಾಡ್ತಂದುಲ್ಲ ಓ ಬೇಕರಿ ಹಿಡಿದಿ ಆಮ್ಚಿ ಬೇಕರಿ ಅಪಂಡ ಎಲ್ಲ ಕ್ರಿಸ್ಮಸ್ ಬತ್ತನತೆ ಐಕ್ ಎಂಕಲು ಆರ್ಡರ್ ಪೂರಕ್ಕೆ ತಂದುಂದ ಪೂರ ಕ್ರಿಶ್ಚಿಯನ್ಸ್ ನಕಲೆಗ್ ಪೂರ ಕಾಲ್ ಮಾಲ್ ತಂದುಲ್ಲ ಮೇಡಮ್ ಅಂದೆ ನಿಕಲ್ಲ ಪಂಡ ಕೇಕ್ ಪೂರ ಉಂಡತೆ ಆ ಕೇಕ್ ಬಕ್ಕ ಲಾಡ್ ಬಕ್ಕ ಪೂರ ಸ್ವೀಟ್ಸ್ ಲ ಮಲ್ಪುವ ಉಸ್ವಾರ್ ಪೂರ ಗೊತ್ತಾಂಡೆ ರೀಟಾ ಇರ್ ಇಲ್ಲಾಡ್ ಪೂರ ಸ್ವೀಟ್ಸ್ ಮಲ್ಪುವರೆ ರೀಟಾ ರೀಟಾ ಅತ್ತೆ ರಾಬರ್ಟ್ ಕೊರ್ನಿ ರಾಬರ್ಟ್ ಡಿಸೋಜಾ ಅತ್ತೆ ಇರ್ನ ಕ್ಲೋಸ್ ಫ್ರೆಂಡ್ ಗೆ ಯಾರು ಎಂಕಲ್ಲ ಬೇಕರಿ ಬೈದಿತ್ತೇರೆ ಆರು ಅವೇ ಕುಲೈದಲ್ಪ ಒಂದು ಉಲೈ ಎನ್ನ ಪುದರ್ ಪ್ರಕಾಶ್ ಎಂದೆ ಪ್ರಕಾಶ್ ಎಂಗುಲು ಹೊಸತಾತ ಈ ಸತಿ ಒಂಜಿ ಬೇಕರಿ ಓಪನ್ ಮಾಡ್ತಾನಪ್ಪ ಅಂದೆ ದಾಲೆ ಬುಡ್ಚಿ ಆತ ಎಂಗುಲು ಪಂಡ ಸ್ವೀಟ್ಸ್ ಮಲ್ತೊಂದುಲ್ಲ ಮೇರೆ ರೀಟಾ ಪಾತ್ರನೆ ಕೆಲ್ಲೆ ಮುಲ್ ದಾದ ಪನ್ನಗ ಎಂಕುಲು ಸ್ವೀಟ್ಸ್ ಕೇಕ್ಸ್ ಪುರ ಈ ಕೆಲವು ಈ ಶುಗರ್ ತಿನ್ನಕಲೆ ಬಕ BP ತಿನ್ನಕಲೆ ಪುರ ಅಂತ ಕೆಲವು ಸ್ವೀಟ್ಸ್ ಪುರ ಆಪ್ ಜೊತೆ ಐಕ್ ಅಂಚಲ ಪುರ ಫೆಸಿಲಿಟೀಸ್ ಪುರ ಉಂಡು ಮೇಡಮ್. ಇರಗೆ ಶುಗರ್ ಉಂಡೆ ಇರಗೆ ಇಜ್ಜೆ ಆತ ರೀಟಾ ಚೂರು ಪಾತಿರ್ಲೆ ರೀಟಾ. ಹಲೋ ರೀಟಾ
ಅತ್ತ ತೀರ್ದೆ ಕಟ್ ಮಾಡ್ತೀನಿ ತುಲೆ ಎಂಕಲೆಗೆ ಬೇರೆ ಆಪುಣು ಬುಡ್ಪಿನ ಒಬ್ಬರು ಪಕ್ಕಡೆ ಆಂಡಲ ಒಂಜಿ ಕ್ರಿಸ್ಮಸ್ ನಿಕಲ್ನ ಒಂಜಿ ಇಲ್ಲಾಡೆ ಸ್ವೀಟ್ಸ್ ನಮ್ಮ ಒಂಜಿ ಉಪ್ಪಾಡು ಬಂದೆ ರೀಟಾ ಯಾನ್ ಪ್ರಕಾಶ್ ಬಂದೆ ಪಾತಿ ಅತ್ತ ಆಂಡಲ ಈ ರಂಜಿ ಎಂಕಲ್ನ ಸ್ವೀಟ್ಸ್ ಗೆ ತೊಂಡ ಬಾರಿ ಎಡ್ಡೆಡಾವ್ ನಿಕಲ್ನ ಕ್ರಿಸ್ಮಸ್ ಅಂದೆ ರೀಟಾ ಹಲೋ ರೀಟಾ ಹಲೋ ರೀಟಾ ಹೌದಾ ಅವ್ರ ಜೊತೆ ನಾವು ಮಾತಾಡ್ತಿದ್ವಿ ಬೇಕರಿಯಿಂದ ಕಾಲ್ ಮಾಡೋದು ಸ್ವಲ್ಪ ಕೊಡ್ತೀರಾ ಅವ್ರಿಗೆ ಅಲ್ಲ ಅವ್ರಿಗೆ ಕೊಡಿ ನಾನು ಅವ್ರ ಹತ್ರ ಅಲ್ಲ ಅವ್ರ ಹತ್ರ ಕೊಡಿ ಪ್ಲೀಸ್ ಅವ್ರ ಹತ್ರ ಕೊಡಿ ನಾನ್ ಪ್ರಕಾಶ್ ಅಂತ ನೋಡಿ ನಾವು ಕ್ರಿಸ್ಮಸ್ ಗೆ ಸ್ವೀಟ್ಸ್ ಮಾಡ್ಬೇಕಂತ ಇತ್ತು ಅಲ್ಲ ನೀವು ನಂಗೆ ಬೇಡ ನಂಗೆ ರೀಟಾ ಕೊಡಿ ರೀಟೇಲ್ ಇದೆ ರೀಟಾ ತೊಂದ್ರೆ ಇಲ್ಲ ಅವ್ರಿಗೆ ಕೊಡಿ ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಯಾರ ಹತ್ರ ಮಾತಾಡ್ತೀನಿ ನೀನು ನಾವ್ ಇಷ್ಟ ಸ್ನಾನ ಮಾಡಿ ಹೋಗಿದ ನಂತರ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಮತ್ತೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಮತ್ತೆ ಮರ್ಯಾದಿಲ್ಲ ನಿಂಗೆ ಯಾಕೆ ಅಂದ್ರೆ ನೀನ್ ಯಾರ ನಾವ್ ಯಾರಂದ್ರೆ ನಾವು ಅವ್ರೆ ಮರ್ಯಾದೆ ಕೊಡ್ಲಿಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಮರ್ಯಾದೆ ಕೊಟ್ಟೆ ಮಾತಾಡಿತ್ತು ಮೊದ್ಲು ಮತ್ತೆ ಮರ್ಯಾದೆ ಕೊಡೋದಿದ್ರೆ ಮತ್ತೆ ಕೊಡುದಿಲ್ಲ ಯಾರು ಮಾತಾಡ ಅಂತೇಳಿ ಯಾರು ಮಾತಾಡುದು ಅಂದ್ರೆ ನಾವು ಇಲ್ಲಿಂದ ಅಂದ್ರೆ ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಹೆಸರು ಏನ್ ಸರ್ ನಿಮ್ಮ ಹೆಸರೇನು ನಿಮ್ಮ ಹೆಸರು ಹೇಳಿ ಮಾರ ನಿಮ್ಮ ಹೆಸರು ಹೇಳಿ ಮಾರ ಕುಂದಾಪುರ ಯಾವ ಕಡೆ ನೀವು ಸೌತ್ ನಾರ್ತ್ ನಮ್ದು ನಾರ್ತ್ ಈಸ್ಟ್ ವೆಸ್ಟ್ ಎಲ್ಲ ವೆಸ್ಟ್ ಹೌದೌದು ನಿಮ್ಗೆಲ್ಲ ವೆಸ್ಟ್ ಎಲ್ಲ ನಿಮ್ಮನ್ನ ವೇಸ್ಟ್ ಮಾಡ್ತೇನೆ ಆಯ್ತಾ ವೆಸ್ಟ್ ಆಗಿದೆ ಇಂಟರ್ನ್ಯಾಷನಲ್ ಆಗಿದೆ ನೀವು ಯಾರು ನೀ ಯಾರ ಓಕೆ ಸೊ ನಮಸ್ತೆ ಸರ್ ನಮಸ್ತೆ ನಾನು ಸ್ಪಂದನ ಟಿವಿಯಿಂದ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ನಾನು ಸ್ಪಂದನ ಟಿವಿಯಿಂದ ಹೇಳಿ ಸರ್ ಕಾರ್ತಿಕ್ ಮಾತಾಡ್ತಿದ್ದೇನೆ ಸೊ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಹೇಳಿ ಸರ್ ಓಕೆ ಸೊ ಆಗ ಪಾಪ ರೀಟಾ ಅವರು ರಿಸೀವ್ ಮಾಡಿದ್ರು ನಾವು ಪ್ರ್ಯಾಂಕ್ ಮಾಡ್ತಾ ಇದ್ವಿ ಪ್ರೋಗ್ರಾಮ್ ಇದು ನಿಮ್ ನಂಬರ್ ಕೊಟ್ಟಿದ್ದು ಅನಿತಾ ಅಂತ ಓಕೆ ಯಾವುದು ಅನಿತಾ ಬಸ್ಪೆ ಹೌದೌದು ನಿಮ್ಮ ರೀಟಾ ಅವರ ನಂಬರ್ ಕೊಟ್ಟಿದ್ದು ಅನಿತಾ ಅಂತ ಅವ್ರಿಗೆ ಸ್ವಲ್ಪ ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ರು ಓಕೆ ಸೊ ಇದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ ಕಾರ್ತಿಕ್ ಅಂತ ಓಕೆ ಕೊಡಿ ಹಲೋ ರೀಟಾ ನಮಸ್ತೆ ಓಕೆ ಇದು ಸ್ಪಂದನ ಟಿವಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ ಕಿರಿಕಿರಿ ಮಸ್ಕಿರಿ ಗೊತ್ತಾಯ್ತಾ ಓಕೆ ನಿಮ್ ನಂಬರ್ ಕೊಟ್ಟಿದ್ದು ಅನಿತಾ ನಿಮ್ಮ ಕ್ಲೋಸ್ ಫ್ರೆಂಡ್ ಬಸ್ಪೆಯಿಂದ ಹೌದೌದು ನಿಮ್ಮನ್ನ ಫೂಲ್ ಮಾಡ್ಬೇಕಂತೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಪ್ರ್ಯಾಂಕ್ ಆಗಿದ್ದೀರಾ ಓಕೆ ಮೇಡಮ್ ಬಾಯ್ ಓಕೆ ಸೊ ನಮ್ಮ ಅನಿತಾ ಅವರನ್ನ ಫೂಲ್ ಮಾಡಿ ಆಯ್ತು ಅಂಡ್ ಇವ್ರು ನಂಬರ್ ಕೊಟ್ಟಿದ್ದು ಅಂಡ್ ಅನಿತಾ ನಂಬರ್ ಕೊಟ್ಟಿದ್ದು ಅಂಡ್ ರೀಟಾ ಅವರಿಗೆ ಫೂಲ್ ಮಾಡಿ ಆಯ್ತು ತುಂಬಾ ರ್ಯಾಶ್ ಆಗಿ ಮಾತಾಡಿದ್ರು ಅವರ ಹಸ್ಬೆಂಡ್ ಏನಂತ ಗೊತ್ತಾಗ್ಲಿಲ್ಲ ಪಾಪ ಮಾತಾಡಿ ಅವರ ಡೀಟೇಲ್ಸ್ ಗೊತ್ತಾಗ್ಲಿಲ್ಲ ದೇವ್ರು ಬಂದ್ರು ಅನ್ಸುತ್ತೆ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಅಯ್ಯೋ ನಿನ್ ಪಿಂಡಾಲೇ ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು ನನ್ನ ಹತ್ರ ಬಂದು ನಿನ್ನ ಇಂಟ್ರೊಡಕ್ಷನ್ ಅದು ಸಂಸ್ಕೃತದಲ್ಲಿ ಇದನ್ನ ಯಾರಾದ್ರೂ ಕಾಮಿಡಿ ಪೀಸ್ ಹತ್ರ ಇಟ್ಕೊಳ್ಳಿ ನನ್ನಂತ ಮಾಸ್ಟರ್ ಪೀಸ್ ಹತ್ರ ಅಲ್ಲ ನನ್ನನ್ನು ಯಾರು ಅನ್ಕೊಂಡಿದ್ದೀರಾ ಚಂದ್ರಲೋಕಕ್ಕೆ ಹೋಗ್ತಾ ಇತ್ತಲ್ಲ ರಾಕೆಟ್ ಅದು ದಾರಿ ಕಳ್ಕೊಂಡು ಬೇರೆ ದಾರಿಲಿ ಹೋಗ್ತಾ ಇತ್ತು ಆಗ ಭಟ್ರು ಬಂದು ನನ್ನ ಕೇಳ್ಕೊಂಡ್ರು ರಾಕೆಟ್ ದಾರಿ ತಪ್ಪಿದೆ ಅಂತ ನಾನು ಹೇಳಿದೆ ಭಟ್ರೆ ನಿಮ್ ರಾಕೆಟ್ನ ಈ ಕಡೆ ಕಳಿಸಿ ಚಂದ್ರ ಇರೋದೇ ಈ ಕಡೆ ಅಂತ ದಾರಿ ತೋರಿಸ್ದವನೇ ನಾನು ನಮ್ಮ ವಿ ಈಶ್ವರ್ ಅವರು ಡ್ಯಾಮು ಕಟ್ತಾ ನದಿಯಲ್ಲಿದೆ ಅಂತಾನೆ ಮರ್ತೋಗ್ಬಿಟ್ಟಿದ್ರು ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ನದಿನೂ ಹುಡುಕೊಟ್ಟು ಡ್ಯಾಮು ಕಟ್ಸಿ ಗದ್ದೆಗೆ ನೀರು ಬಿಡಿಸ್ದವನೇ ನಾನು
ಇಷ್ಟೇ ಯಾಕೆ ನಮ್ಮ ಪಕ್ಕದ ಮನೆ ಶೀಲಾನೇ ಕಳ್ಕೊಂಡ್ಬಿಟ್ಟಿದ್ಲು. ಆ ಶೀಲಾನ ಹುಡ್ಕೊಂಬಂದು ಕೊಟ್ಟವನೇ ನಾನು. ನಿಮ್ಮೂರಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ಬೇಗ ನನ್ನ ಹತ್ರ ಹೇಳಿ ಹುಡುಕ್ ಕೊಟ್ಬಿಟ್ಟು ಹೋಗ್ತೀನಿ. ಪಕ್ಕದೂರಲ್ಲಿ ಪೊಲೀಸ್ನವನು ತುಪ್ಪಾಕಿ 2 ಗುಂಡು ಕಳ್ಕೊಂಡ್ಬಿಟ್ಟವನೆ, ಅದನ್ನ ಹುಡುಕೊಡ್ಬೇಕು. ಏನಾದ್ರೂ ಪರವಾಗಿಲ್ಲ, ಬೀಗದ ಕೈ, ವಾಚು, ಪರ್ಸು, ನೆಕ್ಲೆಸ್, ಮೂಗುತಿ, ಅಂಡರ್ವೇರು, ಬಿಟ್ಟು 2,000 ರೂಪಾಯಿ ಕೊಟ್ಟು 2 ದಿವಸ ಕಾಯ್ರಿ, ಹಿಂಗೋಗಿ ಹಂಗ ತಗೊಂಡ್ಬರ್ತೀನಿ. ಬೇಗ, ಟೈಮ್ ಇಲ್ಲ. ನಮ್ಮೂರಿಂದು ಹಸು ಕಳೆದೋಗಿದ್ಯಾ? ದೇವಸ್ಥಾನ ಕಳೆದೋಗಿದೆ. ದೇವಸ್ಥಾನ ಕಳೆದೋಗಿದ್ಯಾ? ದೇವಸ್ಥಾನ ಎಲ್ಲಾರು ಕಳೆದೋಗತ್ತೆ. ಇದು ಯಾವ್ದೋ ಹುಚ್ಚು ಮುಂಡೆ ಊರಿಗೆ ಬಂದಂಗ ಆಯ್ತಲ್ಲಪ್ಪ. ನಿಜವಾಗ್ಲೂ ನಮ್ಮೂರಲ್ಲಿ ದೇವಸ್ಥಾನ ಕಳೆದು ಹೋಗಿದೆ. ನಿಮ್ ಊರು ದೇವಸ್ಥಾನ ಕಳೆದೋಗಿದ್ರೆ ಮೋಸ್ಟ್ಲಿ ಅದಕ್ಕೆ 4 ವೀಲು ಹುಟ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಕೃಷ್ಣದೇವರಾಯನ ಅರಮನೆಯಲ್ಲಿ ಕೂತ್ಕೊಂಡಿರ್ಬೇಕು. ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಕಬ್ಬಿಣದ ಚೈನ್ ಇದ್ರೆ ಹೋಗಿ ಕಟ್ಟಿ ಯಾಕಮನ್ರಿ. ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟದಾಗ ನನ್ನ ನೀವು ನೋಡಿಲ್ಲಲ್ಲ, ನನ್ನ ಪರಾಕ್ರಮನ. ನನ್ನ ಸಾಯ್ಬಿಡ್ರ. ಪ್ರಾಣಿ ಬಲಿ. ಬರ ನೀನ್ ಈ ಕಡೆ. ಓಕೆ ವೀಕ್ಷಕರು, ಈಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಲಾಸ್ಟ್ ಒಬ್ಬರಿಗೆ ನಾವು ಬ್ರೇಕ್ನ ಮುಂಚೆ ಒಬ್ಬರನ್ನ ಪ್ರ್ಯಾಂಕ್ ಮಾಡಿದ್ವಿ. ಆ್ಯಂಡ್ ಈ ಬ್ರೇಕ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂತ ನೀವೇ ನೋಡಿ. ಈಗ ಯಾರಂದರೆ ಪ್ರಭಾಕರ್. ಸೊ ಪ್ರಭಾಕರ್ ನಿಮ್ಮ ಬಂಟ್ವಾಳ ಸೈಡ್ನವರು. ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ವಿದ್ಯಾ ಬಂಟ್ವಾಳ. ಯಾಕಂದರೆ ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ, ವಿದ್ಯಾ ಅವ್ರು ಹೇಳಿದ್ದಾರೆ ಇವರಿಗೆ, ಪ್ರಭಾಕರ್ ಅವರಿಗೆ ಲೈನ್ ಸೇಲ್ಸ್ ಬಿಸ್ನೆಸ್ ಅಂದರೆ ಸ್ವೀಟ್ಸ್ ಐಟಮ್ ಅದನ್ನೆಲ್ಲ ಸೇಲ್ಸ್ ಮಾಡ್ತಾರೆ. ಅಂದರೆ ಐಟಮ್ಸ್ಗಳನ್ನೆಲ್ಲ ಲೈನ್ ಸೇಲ್ಸ್ ಯಾವ ಥರ ಅಂದರೆ ಓಮ್ನಿಯಲ್ಲೇ ಪಾಪ ಸೇಲ್ಸ್ ಮಾಡ್ತಾರೆ, ಒಂದೊಂದು ಅಂಗಡಿಗೆ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಒಂದು ಲೈನ್ ಸೇಲ್ಸ್ ಬಿಸ್ನೆಸ್ಸು. ಸೊ ಹಾಗಾಗಿ ನೀವೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಿ ಸರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇವತ್ತಿನ ಕಾನ್ಸೆಪ್ಟ್ ಏನಿಲ್ಲ, ಒಂದು ಸಿಂಪಲ್ ಆಗಿದೆ. ಪ್ರಭಾಕರ್ ಜೊತೆ ಮಾತಾಡೋದಾದರೆ ನಮಗೆ ಉಡುಪಿಗೆ ಒಂದು ಲೈನ್ ಸೇಲ್ಸ್ ಕೊಡ್ಬೋದಾ, ಏನಾದರೂ ನಮಗೆ ಎಷ್ಟು ಕೊಡ್ತೀರಾ, ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಭಾಕರ್ ಜೊತೆ ಮಾತಾಡಬೇಕು. ಆ್ಯಂಡ್ ಪ್ರಭಾಕರ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ಬೋದು ಅಂತ ನೋಡೋಣ. ಪಾಪ ಈಗ ಬ್ಯುಸಿ ಇರ್ಬೋದು. ಓಕೆ, ಬ್ಯುಸಿ ಶೆಡ್ಯೂಲ್ನಲ್ಲಿ ಪಾಪ ಅವರು ಕಾಲ್ ರಿಸೀವ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಕಿರಿಕಿರಿ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಪ್ರಭಾಕರ್ ಅವರಿಗೆ ಪ್ರ್ಯಾಂಕ್ ಮಾಡೋಣ, ಬನ್ನಿ. ಹಲೋ, ನಮಸ್ತೆ ಪ್ರಭಾಕರ್ ಅಣ್ಣ. ಹಲೋ ಪ್ರಭಾಕರ್ ಅದೇ ಓ ಬಿಜಿ ಇಲ್ಲರಾ? ಅಂದ ಯಾನೆ ಸತೀಶ್ ಬಂದೆ ಉಡುಪಿಡ್ದೆ ಕಾಲ್ ಮಾಡ್ತದೆ. ನಿಕಲ ಲೈನ್ ಸೇಲ್ಸ್ ಬರುಂಡತೆ ಸ್ವೀಟ್ಸ್ ಬರು, ಸ್ವೀಟ್ ಐಟಮ್ಸ್ ಪುರ ಅಂದ ದಾದ ಬರು ಸ್ವೀಟ್ಸ್ ಐಟಮ್ ಪುರಂಡು ಲಾಡುಂಡೆ ಓ ಅಂದ ಬಕ್ಕ ಬೇತೆ ಐಟಮ್ಸ್ ಬರೋದು ಅದೊಂದು ಪಲ್ಲೆ ರಸ್ಕ್ ಐಟಮಾ ಅಂದೆ ಹೋಲ್ಸೇಲ್ ಪುರ ಕೊರ್ಪಾರ ಹೋಲ್ಸೇಲ್ ಅಂದೆ ಒಂದು ಪಪ್ಸ್ ಬರೋಂಡೆ ಪಪ್ಸ್ ಬಕ್ಕ ಬೇತೆ ಐಟಮ್ಸ್ ಅಂಚಿನ ಪಪ್ಸ್ ಐಟಮ್ಸ್ ಲೆಕ್ಕನೆ ಬೇತದಲ್ಲ ಉಂಡೆ ಅದೇ ಲಾಟ್ ಪುರ ಕೊರ್ಪಾರ ಲಾಟ್ಗೆ ಉಡುಪಿ ಉಡುಪಿಗೆ ಲೈನ್ ಬರ್ತಾರೆ ಅದತ್ತೆ ಇರ್ನೊಂಜಿ ರೂಟ್ ಎಂಕಲೆ ಉಡುಪಿ ಕೊರ್ನ ಎಂಕುಲೆ ಲೈನ್ ಸೇಲ್ಸ್ ಮಲ್ಪ ಅಂದೆ ಅತ್ತ ಅಂದಾಜು ಮಂಡ ಇರ ನಂಬರ್ ಮೇರೆ ನಮ್ಮ ದಿವಾಕರ್ ಬಂದು ಕೊರಿಯರ್ ಅಂದ ದಿವಾಕರ್ ನನ್ನ ಕ್ಲೋಸ್ ಫ್ರೆಂಡ್ ಆರ್ ಬಂಡೇರಿ ಪ್ರಭಾಕರ್ನ ಎಡ್ಡೆ ಸೇಲ್ಸ್ ಉಂಡು ತಿಂಡಿ ಪೂರ ಎಡ್ಡೆ ಅಪ್ಪು ಅಂಚೆ ಇಂಚೆ ಪೂರ ಬಂದಿತ್ತಾರೆ ಅಂಚೆ ಶೋ ಐತೆ ಉಡುಪಿಗೆ ಡೈರೆಕ್ಟ್ ಎಂಕಲಿ ಕೊರ್ನ ಎಂಕುಲು ಹೋಲ್ಸೇಲ್ ಅದ ಎಂಕುಲು ಲೈನ್ ಮಲ್ಪ ಬೋಟ ಅಂತ ಕಮಿಷನ್ ಕೊರ್ಕೈರೆಗೆ ಅದತ್ತೆ ಇರ ಎಂಕಲೆ ಕೊರ್ಲೆ ಅಣ್ಣ ಕೊರ್ಲೆ ಪ್ರಭಾಕರ್ ಇರೆ ಉಡುಪಿ ಸೈಡ್ ಕಂತು ಕೊರ್ಲೆ ಎಂಕುಲು ಲೈನ್ ಮಲ್ಪ ಇರೆ ಬೋಟ ಒಂಜಿ ಕಮಿಷನ್ ಕೊರ್ಕ ಬೋಡ ಏತ್ ಕಮಿಷನ್ ಏತಿರ್ನ ಏತ್ ಕಮಿಷನ್ ಏತಿರ್ನ ಅಂಚ ಆಪುಜಿ ಪಂಡ ಎಂಗ್ಲವೇ ಲೈನ್ ಸೇಲ್ ಉಂಡತೆ ಅತತ್ ಎಂಕ್ಲು ಉಡುಪಿಗೆ ಬರ್ಪ ಪಂಡ ಉಡುಪಿಡು ಉಂಡೆ ಲೈನ್ ಸೇಲ್ಸ್
ಉಂಡು ಅದ ನಿಕುಲ್ ಇತ್ತ ತುಲೆ ಮುಲ್ತಲೆ ನಿಕುಲ್ ಪಾಟ್ನ ಅಲ್ಪ ಎಂಕುಲ್ ಪಾಟುಜ ಹಲೋ 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 ಪ್ರಭಾಕರ್ ಇವ್ರು ಬಿಸಿ ಇಲ್ಲ ಅಂದಂದ ಈರ್ ಬೇರದ ಒಂಜಿ 11 ಇಂಚ ಕಟ್ ಮಲ್ಪರ ಬಲ್ಲಿ ಏನ ಎಂಗ್ಲೆ ಹಲೋ ಹಲೋ ಪ್ರಭಾಕರ್ ಅಣ್ಣ ಅರ್ಜೆಂಟ್ ಇತ್ತು ತಂದೆ ಅಂದಂದ ಅರ್ಜೆಂಟ್ ಬಂಡ ಏನೋ ಗೊತ್ತಿದೆ ಎಂಗುಲಂಜಿ ಬೇರ ಮಲ್ಪಗ ಅಂದ್ ಒಟ್ಟು ಸೇರ್ದು ಒಟ್ಪಿಡ್ ಒಂಜಿ ಲೈನ್ ಕೊಯ್ಯಡ ಇರುವಂತ ಎಂಗ್ಲೆ ಕೊರ್ಲೆ ಎಂದೆ ಬಯ್ಯಕತ್ತೆ ಹೆಂಗ ಒಂಜಿ 5 ನಿಮಿಷ ಒಂಜಿ 2 ನಿಮಿಷ ಅನ್ಪಂಡ ಏನೋ ಗೊತ್ತಿದೆ ಅಲ್ಲ ಪ್ರಭಾಕರನ್ ಒಂತೆ ಒಂಜಿ 2 ನಿಮಿಷ ಆತ 2 ನಿಮಿಷ ಪ್ರಭಾಕರಣ್ಣ ಓ ಪ್ರಭಾಕರಣ್ಣ ಹಲೋ ಕೇನುಂಡೆ ಪ್ರಭಾಕರಣ್ಣ ಕೇನುಂಡೆ ಅರ್ಥ ಆಗುಂಡ ಬಿಸಿ ಇಲ್ಲ ಅರ್ಥ ಆಗುಂಡ ಅಂದ ಎಂಕ್ ಪಂಡ ಯಾನ್ಲ ಬಿಸಿ ಇಲ್ಲ ಇರೇಗ ಅರ್ಥ ಆಪುಂಡೆ ಕಂಪನಿ ಅಂತ ಯಾರು ಇರೇಗ ಎರಡನೇ ಬಾತಿರ್ನಿ ಈರ್ ಇಂಚ ಬರ ಬಾತಿರ ಅಡಿಚಿ ಗೊತ್ತಾಡತ್ತೆ ಈರ್ ಬಿಸಿ ಇತ್ತಾಡ ಯಾನ್ಲ ಬಿಸಿ ಇತ್ತಿನಕ್ಕೆ ಇರಡ ಬನ್ನಿ ಒಂಜಿ 2 ನಿಮಿಷ ಟೈಮ್ ಕೊರ್ಲೆ ನೀರ್ ಮಲ್ಲ ಜನ ಮಲ್ದಲಕ ಪ್ರಭಾಕರ್ ಹಲೋ ಪ್ರಭಾಕರ್ ಅತ ಇರೇಗ ಈತ ಏನೇ ಹಂಸ ನೀರೇಗೆ ಒಂಜಿ ಕಾಲ್ ಕಟ್ ಮಲ್ಪುನ ಒಂಜಿ ಬೇರೆ ದಕ್ಕಲಿಗೆ ಒಂಜಿ ಉಪುರ ಒಂಜಿ ಮರ್ಯಾದೆ ಎಂದು ಹಲೋ ಕೇನುಡೆ ಕೇನುಡಾ ಆತ ಇರ್ ಏನೇ ಒಂಜಿ ಬೇರೆ ಮಲ್ಪಲಕಲ್ಲಿಗೆ ಒಂಜಿ ಮರ್ಯಾದೆ ಕೊರ್ಪಿನ ಸ್ಟೈಲೇ ಇರ್ನ ಅವು ಹೆಂಗ್ ಕಾಪ್ಜಿ ಯಾರ ಬಿಸಿ ಇಲ್ಲ 2 ನಿಮಿಷ ಒಪ್ಪುಂಡತೆ ಒಂಜಿ 2 ನಿಮಿಷ ಪಾತಿರ್ಕ ಪಂಡ ಇರೋದು ಮಲ್ಲ ಜಂತಲ ಈರೇನ ಬಿಸಿ ಈರಿ ವಾನಮ್ನಿ ಬಿಸಿ ಒಂಜಿ ಲಾಟ್ ಫೋಟೋ ನಿಕಲ್ನ ಏನೇ ಬೋಡು ಅತ್ತೆ ಈರೆ ಅದಿಕ್ಕ ಪಾತ್ರ ರುಚಿ ಈರೆಗ ಆಪುಂಡ ಒಂಜಿ ಉಡುಪಿ ಸೇಲ್ ಕೊರ್ಲೆ ಗೊತ್ತಾಂಡತ ಈರಿ ಏನ ಗೊತ್ತಾಂಡಿ ಏನ ಗೊತ್ತಾಂಡ ಮಲ್ಲೆ ಏನ ಗೊತ್ತಾಂಡಿ ಎಂಜಿನ ದಾದೆ ದಾದ ಬತ್ತಾರ ಅತ್ ಲೈನ್ ಕೊರ್ಪರ ಇದ್ದ ಒಡೆಗೆ ಓ ಪ್ರಭಾಕರಣ್ಣ ಪ್ರಭಾಕರ್ ಇರ ರಣ ಬಾತಿರ್ಲಿ ಎನ್ನ ಕರೆನ್ಸಿ ಖರ್ಚಾಪಿನಿ ಇರು ಏನ ಉಡುಪಿಗೆ ಸೇಲ್ಸ್ ಕೊರ್ಪರ ಇಜ್ಜ ಹೆಜ್ಜಿ ಇಜ್ಜ ಬಕೇನ ಈ ಬಕ ಎರಡ ಪಾತಿರ್ ದಾದ ಪ್ರಯೋಜನ ಈರ್ ಇಂಚನೆ ಮಲ್ತದೆ ಈರ್ನ ಬೇರೆ ಪುರ ಕಟ್ಟಾತೀನಿ ಗೊತ್ತಾಣದೆ ಆ ಸ್ವೀಟ್ಸ್ ಇರ್ನ ಸ್ವೀಟ್ಸ್ ಇಟ್ಟು ಪೂರ ಪುರಿ ಆತೀನಿ ಐಟೆ ಮರಣಿ ಏತ್ ಮಲ್ಲ ಕೇಸ್ ಆತನ್ ಗೊತ್ತಿರ ಇರಾಗ ಸ್ವೀಟ್ಸ್ ಇಟ್ಟು ಪೂರ ಪುರಿ ಉಂಡು ಈರ್ ಇಜ್ಜಿ ಬಂದ್ರಿ ಇಂಚೆ ಈರ್ ಮರಣಿ ಒಂಜಿ ಮದ್ವೆ ಒಂಜಿ ಆರ್ಡರ್ ಕೊರಿ ಅಲ್ಪ ಪೂರಿತ ರಾಸಿ ಟಿವಿ ಬೈತನ್ ಮಾರ ಅಂದ ಏನ ಹಲೋ ಹಲೋ ಪ್ರಭಾಕರ್ ಹಲೋ ಪ್ರಭಾಕರ್ ಅಣ್ಣ ನಮಸ್ತೆ ಪ್ರಭಾಕರ್ ಸರ್ ಎಂಚೋಲ್ಲರ್ ಪನ್ಲೆ ತೊಂದರೆ ಯಾನ್ ಸ್ಪಂದನ ಹಿಡ್ದು ಕಾಲ್ ಮಾಡ್ತಂದಲ್ಲ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹಿಡ್ದು ಕಾಲ್ ಮಾಡ್ತಂದಲ್ಲ ಪ್ರಭಾಕರ್ ಓಕೆ ಸೊ ಒಂದೊಂಜಿ ಪ್ರಾಂಕ್ ಕಾಲ್ ಮಂಗೆ ಮಲ್ಪುನ ಒಂಜಿ ಕಾರ್ಯಕ್ರಮ ಇರ್ನ ನಂಬರ್ ಕೊಡ್ತೀನಿ ವಿದ್ಯಾ ಬಂಟ್ವಾಲ ಅವೇ ಸೊ ಆರ್ ಪಂಡರ್ ಇಂಚ ಲೈನ್ ಸೇಲ್ಸ್ ಉಂಡು ಬಾರಿ ಓಮ್ ನೆಡ್ ಪೂರ ಸೇಲ್ಸ್ ಮಲ್ಪೇರು ಅಂಚಾರೆ ಒಂಚೂರು ಮಂಗೆ ಮಲ್ಪಲೆ ಅಂತ ಬಂದಿತ್ತೇರು ಓಕೆ ಇರೇನೆ ಕಿರಿಕಿರಿ ಮಲ್ತಿನೆಕ್ ಸಾರಿ ಬಾರಿ ಬಿಸಿ ಇಲ್ಲಾರ ಅಂದತೆ ಓಕೆ ಉಡುಪಿ ಸೇಲ್ಸ್ ಕೊರ್ಪರ ಓಕೆ ಅಂಚಣ್ಣ ಪ್ರಭಾಕರ್ ಬಾಯ್ ಓಕೆ ಸರ್ ಬಾಯ್ ಎಸ್ ನೋಡಿದ್ರಲ್ವಾ ಪ್ರಭಾಕರ್ ಇವರನ್ನ ಹೇಗೆ
ಫೂಲ್ ಮಾಡಿದ್ವಿ ಅಂತ. ಸ್ವಲ್ಪ ಪಾಪ ತುಂಬ ಬ್ಯುಸಿ ಇದ್ದರು, ಯಾಕಂದರೆ ಲೈನ್ ಸೇಲ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಬ್ಯುಸಿ, ಯಾಕಂದರೆ ಆ ಟೈಮ್ಗೆ ಅಲ್ಲಿ ಕೊಡಲೇಬೇಕಾಗುತ್ತೆ, ಯಾವುದು ಐಟಮ್ಸ್ ಬೇಕಾಗಿರುತ್ತೆ ಅದನ್ನು ಟೈಮ್ ಪ್ರಕಾರನೇ ಕೊಡಲೇಬೇಕು. ಆ್ಯಂಡ್ ಆ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಪಾಪ ನಾವು ಇಷ್ಟೊಂದು ಕಾಲ್ ಮಾಡ್ತೀವಿ, ರಿಸೀವ್ ಮಾಡೋದು ಪಾಪ ಡ್ರೈವಿಂಗಲ್ಲಿ ಕೂಡ ಇರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ತುಂಬ ಕಿರಿಕಿರಿ ಆಗ್ತಾ ಇರ್ಬೋದು. ಬಟ್ ಈಗ ಲಾಸ್ಟಿಗೆ ನಾನು ಹೇಳಿದ್ದೇನೆ ಇದೊಂದು ಪ್ರ್ಯಾಂಕ್ ಕಾಲ್, ವಿದ್ಯಾ ಅವರು ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅಂತ. ಓಕೆ 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 ಥ್ಯಾಂಕ್ಸ್ ಅಂತ ಹೇಳಿದರು. ಸೊ ಇದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸಿಗೆ ಒಂದು ಪ್ರ್ಯಾಂಕ್ಸ್ ಮಾಡಬೇಕಾದ್ರೆ ಈ ವಾಟ್ಸಪ್ ನಂಬರ್ಗೆ ಡೀಟೇಲ್ ಆಗಿ ಮೆಸೇಜ್ ಮಾಡಿ ವಿತ್ ಕಾನ್ಸೆಪ್ಟ್, ಯಾಕಂದರೆ ವಿದೌಟ್ ಕಾನ್ಸೆಪ್ಟ್ ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ಕೆಲವೊಂದು ಸತಿ ನಿಮಗೆ ಆ ಸಿಚುವೇಶನ್ ಪ್ರಕಾರನೇ ಮಾತಾಡಲೇಬೇಕು. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತುಂಬ ನಂಬರ್ಸ್ ಬರ್ತದೆ, ತುಂಬ ಖುಷಿ ಆಗುತ್ತೆ, ಯಾಕಂದರೆ ತುಂಬ ರೆಸ್ಪಾನ್ಸ್ ಇದೆ ಈ ಒಂದು ಕಾರ್ಯಕ್ರಮದ ಮೇಲೆ. ಆ್ಯಂಡ್ ಆ ನಂಬರ್ಗೆ ವಾಟ್ಸಪ್ ವಿತ್ ಡೀಟೇಲ್ಸ್ಗೆ ಕಳಿಸಿ. ಓಕೆ, ಸೊ ಕಿರಿಕಿರಿ ಮಸ್ಕಿರಿ ಒಂದು ವಿಶೇಷ ಒಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಪ್ರ್ಯಾಂಕ್ ಮಾಡೋದೇ ಅಷ್ಟೇ. ಓಕೆ, ಇದರಲ್ಲಿ ಯಾರು ಕೂಡ ಬೇಜಾರು ಮಾಡಬಾರ್ದು. ಬಟ್ ನಾವು ಹೇಳ್ತೇವೆ, ನೀವು ಕೊಟ್ಟಿರುವ ನಂಬರ್ಗೆ ಮತ್ತು ಲಾಸ್ಟ್ಗೆ ಹೇಳ್ತೇವೆ ಯಾರು ಕೊಟ್ಟೋದು ಅಂತ. ಸೊ ನಿಮ್ಮ ಹೆಸರನ್ನು ಕೂಡ ಹೇಳ್ತೇವೆ. ಸೊ ಅವರಿಗೆ, ಯಾಕಂದರೆ ಅವ್ರಿಗೆ ಗೊತ್ತಾಗಬೇಕಲ್ವಾ ಯಾರು ಕೊಟ್ಟದ್ದು ಅಂತ ನಂಬರ್. ಓಕೆ, ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ. ಆ್ಯಂಡ್ ಈ ಎಪಿಸೋಡ್ನ ಎಷ್ಟು ಈಗ ತುಂಬ ಜನ ಪ್ರ್ಯಾಂಕ್ ಆದರು, ಇಲ್ಲಿ ತನಕ 5 ಎಪಿಸೋಡ್ಸ್ ಆಯಿತು. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ. ಆದರೆ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದ್ಯಾನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್. ಜೆಸ್ಸಿ ಅಂತೆ ಜೆಸ್ಸಿ ಒಳ್ಳೆ ವೈನ್ ಶಾಪ್ ಅಲ್ಲಿ ಓಸಿ ಕುಡಿಯೋ ಥರ ಇದ್ದಾನೆ. ಇವನ ನಾನ್ ಲವ್ ಮಾಡ್ಬೇಕಂತೆ. ಸ್ಟುಪಿಡ್. ಇಷ್ಟು ಸಾಕು ನಂದಿನಿ. ಹಾರ್ಟ್ ಇರೋದು ಲೆಫ್ಟ್ ಆದ್ರೂ ನೀವು ರೈಟ್ ಗುದ್ದಿದ್ದೀರಾ, ಆದ್ರೂ ಪರವಾಗಿಲ್ಲ, ಇಷ್ಟು ಸಾಕು. ಏನೋ ಸಾಕು. ಯಾಕೆ ನನ್ನನ್ನ ಬೇರೆಯವ್ರ ತರ ಟ್ರೀಟ್ ಮಾಡ್ತಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಯಾರೋ ನೀನು? ನಾನ್ ಯಾರ? ನಿಮ್ಮನ್ನ ಲವ್ ಮಾಡ್ಬೇಕು ಅಂತ ಡಾಕ್ಟರ್ ಓದ್ತಿದ್ದನ್ನು ಬಿಟ್ಬಿಟ್ಟು ಇದೇ ಹಾಸ್ಪಿಟ್ಲಿಗೆ ಬಂದು ಕಾಂಪೌಂಡರ್ ಕೆಲಸ ಮಾಡ್ತಾ ಇದ್ದೀನಿ. ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ, ಅದು 3 ವರ್ಷದಿಂದ. ಇಷ್ಟಾದ್ರೂ ನಿಮ್ಗೆ ನಮ್ ಲವ್ ಮ್ಯಾಟರ್ ಬಗ್ಗೆ ಗೊತ್ತೇ ಇಲ್ವಾ? ಹೋಗ್ಲಿ ಬಿಡಿ, ಇವಾಗ ಗೊತ್ತಾಯ್ತಲ್ಲ. ಸಾರಿ, ಐ ಲವ್ ಯು ಬೇಬಿ. ಇಡಿಯಟ್. ಲವ್ ಅಂತೆ ಲವ್. ಗೆಟ್ ಲಾಸ್ಟ್. ಅವನ್ ಲವ್ ಕಥೆ ಆಯ್ತು, ಈಗ ಇವನ್ ಲವ್ ಕಥೆ. ಸ್ಟುಪಿಡ್. ಅಯ್ಯೋ, ಇವಳ ಕೋಮಲವಾದ ಕೈಗಳಿಂದ ನನ್ನ ಕೆನ್ನೆಗೆ ಓಡಿಸ್ಕೊಂಡ್ಮೇಲೆ ನನ್ನ ಕೆನ್ನೆನೇ ಧನ್ಯ. ಕಾಂಪೌಂಡರಿಂದ ಕವಿ ಆಗ್ತಾ ಇದ್ದೀನಿ. ಮೋಸ್ಟ್ಲಿ ಜ್ಞಾನಪೀಠ ಕೊಟ್ಟರು ಕೊಡ್ಬೋದು. ನಮ್ ಲವ್ವಲ್ಲಿ ಈ ರೇಂಜ್ಗೆ ಇಂಪ್ರೂವ್ಮೆಂಟ್. ಓ ಗಾಡ್ ಶಿಲ್ಪ, ಈಗ ನಂಗೆ ಬರ್ತಿದೆ ಕೋಪ.